ಗುಲಾಬಿ ಬೆಳೆದಿದೆ ನೋಡಿ. ಇದು ಕಲಿಯುಗದ ಅಂತ್ಯ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಂಕ್ಲಿನಿ IT ಸರ್ನ ಮದುವೆಗೆ ಬೋನಿಲ್ಲ, ಆಲ್ಮೋಸ್ಟ್ ರೀಚ್ ಅವನ್ ಬತ್ತೆ ಎಂಕಲ. ಬಸ್ಸಲ್ಲೆಲ್ಲ ಪರದಾಡಿಕೊಂಡು ಬಂದಿದ್ದೀವಿ. ಫುಲ್ ಬೆವರಿ ಮೇಕಪ್ ಎಲ್ಲ ಇಳಿದೋಗಿದೆ ನೋಡಿ. ಹಾಗೆ ಈಗ ಮುತ್ತದಾಗೆ ಕಾಣುದು ಗೊತ್ತಾಗ್ತದಲ್ವಾ? ದೊಡ್ಡ ಗಿಫ್ಟ್ ತಗೊಂಡಿದ್ದೇವೆ. ನಾನೇ ತಗೊಂಡಿದ್ದು. ಅಲ್ಲ ನಾವೆಲ್ಲರೂ ನಮ್ಮ ಸರ್ ಮತ್ತು ಅವರ ಮಕ್ಕಳಾಗಿ ನೋಡಿ ನಮ್ಮ ಗ್ಯಾಂಗ್ ಎಷ್ಟು ಉಂಟು ದೊಡ್ಡದು. ನನ್ನ ತೋರಿಸ ತೂಲೆನ ಗಿಫ್ಟ್ ತೂಲೆ ಈಟ್ ಜನ ಸೇರಿದು ಈಚೆಲ್ಲ ಗಿಫ್ಟ್ ಮಲ್ಲವು. ಹಾಯ್ ಮಾಡಿದ ಮನಸ್ಸಿಗೆ ಬೋನುಲ್ಲ ಬೇಗ ಬೇಗ ಬಲ್ತೊಂದು ಬೋನುಲ್ಲ ಇಲ್ಲ ಒಕ್ಕ ಟ್ರೋಲ್ ಅವ ಮನಸ್ಸಿಗೆ ಬರೋದಿಲ್ಲ ಮಾತ್ರ ಬಲ್ತೊಂದು. ಈಗ ನಾವು ಹೋಗಿ ಬಂದು ಈಗ ಊಟಕ್ಕೆ ರೆಡಿ ಆಗಿದ್ದಾರೆ. ನಿಜ ವಿಡಿಯೋ ಸೆಟ್ ಯಾವುದು ಬಿಟ್ಟು ಮಜ್ಜಿಗೆ ಬಿಡುದಿಲ್ಲ. ಇದರಲ್ಲಿ ಸಾಸಿ ಮಜ್ಜಿಗೆ ಉಂಟು ಗೈಸ್. ಮರ್ಯಾದೆ ದತ್ತನ್ಯ ಹೆಂಗ್ಲ ತುಲೆ ಓಡ್ತಿ ಓಡ್ತಿ ರಡ್ ತಿನ್ನೋದು ನಾನು ಮೂಜಿದ ತಂದಿರ್ತಾನೆ ಅಲ್ಪ ನೆರ್ಪೇರು ಬಂಡದು ಒಂಜಿಂತಿ ಓಲ್ ಬತ್ತನಲ್ಲ ಸೆಲ್ಫಿ ಇದೆ ನಮ್ಮ ಬುಡ್ ಪೂಜೆರು ಅವಳ ಅವೊಂದು ಸ್ನ್ಯಾಪ್ ಚಾಟ್ರನ್ನ ಬುಡ್ ಪೂಜೆರು ಅವ್ರ ಮುಸುಂಟು ಲೆಂಚ ಇವರ ಮುಖ ನೋಡಿ ಆದ್ರೂ ನಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸುಂದರಿ ಮೇಡಮ್ ಇರಂಗೇಂತ ಪೊರ್ಲಿ ಇಲ್ಲ ಅಂಚೆ 2 ಜನಕ್ಕೆ ಪಾತ್ರ ಎತ್ತಂಡ ತಣ್ಣೀರು ಬಾಯಿ ಬೀಚಿ ಹೋಗಿ ಒಂದು 2 ಜನ ಪಾತಿರ್ಲಿ. ಎದುರಿಂದ ಗುಲಾಬಿ ಬೆಳೆದಿದೆ ನೋಡಿ. ಇದು ಕಲಿಯುಗದ ಅಂತ್ಯ.
ಅಂತ್ಯವೇ ವೇ ನೋಡಿ ಗೈಸ್ ನಾನೀಗ ಇದನ್ನು ಕೀಳ್ತೇನೆ ನೋಡಿ ಗೈಸ್ ಬತ್ತು ಇನ್ನೊಂದು ಕೀಳುವ ಅಲ್ಲ ನಿನ್ನ ಈ ಕಲಿಯುಗದ ಅಂತ್ಯದಲ್ಲಿ ಬಾಕಿ ಹೂವೆಲ್ಲ ಎಲ್ಲಿ ಆಕೆ ಮುಗ್ಗುಂಟು ಇಲ್ಲಿ ಮುಗ್ಗುಂಟು ಮುಗ್ಗೋದಿಂದ ಸಾವಧಿಯಲ್ಲಿ ಇದು ಸಿಕ್ಕಿತು ಇನ್ನಿದನ್ನು ಸರ್ನ ಮತ್ತೆ ಹೆಂಡತಿಗೆ ಕೊಡ್ಲಿಕ್ಕುಂಟು ಹೋಗಿ ಅಲ್ಲಿ ಕೊಡುವ ಅಂತ ಅಲ್ಲಿ ಕೊಡ್ಬೇಕಾ ಕ್ರೊಕೊನಟ್ ಕ್ರೋಟನ್ ಗಿಡದಲ್ಲಿ ಅದು ನೋಡಿ ನಮ್ಮ ನೋಡಿ ಬಿಕಾರಿಯಾಗಿ ಹೋಗ್ತಾ ಇದ್ದಾಳೆ ಎಲ್ಲರ ಬ್ಯಾಗ್ ತಾನೇ ಇಟ್ಕೊಳ್ತೇನೆ ಅಂತ ಹೇಳಿ ಸ್ವತಃ ಅವಳೇ ಇಟ್ಕೊಂಡು ಹೋಗ್ತಿದ್ದಾಳೆ. ನನ್ನ ಇಷ್ಟು ಚಂದದ ಜೀವವನ್ನು ಹಾಳು ಮಾಡಿ ಬಡ್ಡು ಗುಜ್ಜೆಯನ್ನು